ತಮ್ಮ ಒತ್ತಡದ ಕೆಲಸದ ನಡುವೆ ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ಅವರು ಮಗುವಿನೊಂದಿಗೆ ಮಗುವಾಗಿ ಕೆಲ ಹೊತ್ತು ಕಾಲ ಕಳೆದ ಘಟನೆ ತಾಲೂಕಿನ ಹರಿವಾನಪುರದಲ್ಲಿ ನಡೆಯಿತು. ಶುಕ್ರವಾರ ಗ್ರಾಮದ ಅಂಗನವಾಡಿ ಕಟ್ಟಡ ಉದ್ಘಾಟನೆಗಾಗಿ ಗ್ರಾಮಕ್ಕೆ ತೆರಳಿದ್ದ ಶಾಸಕರು ಕಾರ್ಯಕ್ರಮದ ನಂತರ ಅರಳಿಕಟ್ಟೆಯ ಕೆಳಗೆ ಕುಳಿತು ಗ್ರಾಮಸ್ಥರ ಕುಂದುಕೊರತೆ ಆಲಿಸುವ ವೇಳೆ ಅಲ್ಲಿಯೇ ಇದ್ದ 3 ವರ್ಷದ ಮಗು ಆದ್ಯಾಳೊಂದಿಗೆ ಆನಂದವಾಗಿ ಮಾತನಾಡಿ ಮುಗ್ಧ ಮಗುವಿನ ಮಾತಿಗೆ ನಕ್ಕು ನಲಿದ ಶಾಸಕ, ನಿನ್ನ ವಯಸ್ಸೆಷ್ಟು ಎಂದು ಕೇಳಿದಾಗ ನನಗೇನು ವಯಸ್ಸಾಗಿಲ್ಲ ಎಂದು ಮಗು ಹೇಳಿದಾಗ ಬಿದ್ದು ಬಿದ್ದು ನಕ್ಕ ಶಾಸಕ ಗೌರಿಶಂಕರ್. ಸೇಮ್ ಕಲರ್ ಎಷ್ಟು ವಯಸ್ಸು? ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.